ಒಂದು ದೊಡ್ಡವರು ಕರೆದು ಕೂತ್ಕೊಳಿಸಿದ್ರೆ ಮತ್ತೆ ಹೇಗುಂಟು? ಹೆಬ್ಬ ನುಂಗಿದ್ಯಾ? ನಾನಾಗಿ ಕೂತದ್ದಲ್ಲ, ಆ ಸ್ಥಳ ನನ್ನಲ್ಲಿ ಮಾತಾಡಿಸಿದ್ದದ್ದು. ಕೆಲವು ಜನವನ್ನು ಒಂದೊಂದು ಜಾಗದಲ್ಲಿ ಕೂತ್ಕೊಳಿಸಿದ್ರೆ ಅವರು ಬೇರೆ ಬೇರೆ, ಕೆಲವರನ್ನೆಲ್ಲ ಕಾಣುವುದಿಲ್ವೋ? ಹೌದು. ನಮ್ಮೊಟ್ಟಿಗೆ ಅಲ್ಲಿ ಒಟ್ಟಿಗೆ ಇರ್ತಾರೆ. ಇಲ್ಲಿ ಬಂದು ಕೂತ ಮೇಲೆ ಬೇರೆ. ಅದು ನನ್ನನ್ನು ಇವತ್ತು ನಾನು ಹೇಳಿದ್ರೆ, ನಾನು ದ್ವಿತೀಯ ಮನೆಗೆ ಬಹಳ ಹತ್ತಿರದ ವ್ಯಕ್ತಿ. ಹೌದೌದು. ನನ್ನ ಮೇಲೆ ಬಹಳ ಅವರಿಗೆ ಧೈರ್ಯ. ನಾನು ಅಂತ ಹೇಳಿದ್ರೆ ಅಂಗಳದಿಂದ ಹಿಡಿದು ಅಡುಗೆ ಮಾಡುವಲ್ಲಿವರೆಗೂ ನನ್ನದೇ ಕೆಲಸ. ಹೌದಾ? ಇವತ್ತು ನನ್ನನ್ನು ಕರೆದು ಈಗ ಮಗ, ನನ್ನ ಮಗಳಿಗೆ ಪ್ರಾಯ ಬಂದಿದೆ, ಆದ್ರಿಂದ ನೀನು ಊರು ಬೇಕು ಅಂತ ಹೇಳಿದ್ರು. ಕೆಟ್ಟವರೇ, ಮತ್ತೆ ಕೆಟ್ಟವರೇ, ಪಾಪಿಯೇ, ಮನೆಗೆ ದ್ರೋಹ ಮಾಡುವವನೇ, ಗುಂಡವನಿಗೆ ಗುಂಡು ಹೊಡೆಯುವವನೇ, ಕೊಟ್ಟ ಕೈಯನ್ನು ಹಿಡ್ಕೊಂಡು ಕಟ್ಟುವವನೇ, ಕೃತಜ್ಞನೇ. ಸತ್ಯ ಹೇಳಬೇಕು, ನೀವು 7ನೇ ತಿಂಗಳಲ್ಲಿ ಹುಟ್ಟಿದ್ದ. ಯಾಕೋ ಮತ್ತೆ ಎಂತದು? ನಾನು ಹೇಳುವುದನ್ನು ಪೂರ್ತಿ ಹೇಳಲಿಲ್ಲ ಅಂತೇಳಿ ಬಾಯಿ ಹಾಕಿ. ನನ್ನ ಮಗಳಿಗೆ ಪ್ರಾಯ ಬಂದಿದೆ, ನೀನು ಮನೆ ಬಿಡಬೇಕು ಎಂಬ ಹಾಗೆ ಆ ಮನೆಯ ಯಜಮಾಂತಿ ಹೇಳ್ತಾಳೆ ಅಂತ ಆದ್ರೆ ನಿನ್ನ ದುರ್ಬುದ್ಧಿ ಎಲ್ಲಿಯ ಮಟ್ಟಕ್ಕೆ ಮುಟ್ಟಿತು? ಅಯ್ಯೋ ದೇವರೇ, ಮಗಳಿಗೆ ಪ್ರಾಯ ಬಂದಾವಾಗ ಏನೋ ಮೋಸ ಮಾಡ್ಲಿಕ್ಕೆ ಅವಸರ ಮಾಡಬೇಡಿ. ಹಾಗಲ್ಲ, ನನ್ನ ಮಗಳಿಗೆ ಪ್ರಾಯ ಬಂದಿದೆ, ಮದುವೆ ಮಾಡುವ ಯೋಚನೆ ಉಂಟು, ವರಣ ವಿಷಯಕವಾಗಿ ಮೂಡು ಬಿಡಬೇಕು ಅಂತ ಹೇಳಿದ್ವಿ. ಆಗ ಅಲ್ಲಿ ನಿಮ್ಮ ಹೆಸರು ಅಂತ ನನ್ನ ಹೆಸರು ವೀರ, ಧೀರ, ಶೂರ, ಗಂಭೀರ, ರೂಪವಂತ, ಐಶ್ವರ್ಯವಂತ, ವಿದ್ಯಾವಂತ ಎಲ್ಲ ನಿಮ್ಮ ಹೆಸರಲ್ಲಿ ಬಂತು. ನಿಮಗೆ ಮದುವೆ ಆಗ್ಲಿಲ್ವಾ? ಎಲ್ಲವಾ? ಅದೇನು ಇನ್ನೂ ಇನ್ನೂ ಏನು ಇನ್ನೂ ಆಗ್ಲಿಲ್ಲ. ನನಗೆ ಏನು ಬಹಳ ಪ್ರಾಯ ಆಯ್ತಾ? ಆಗಿಂತಲ್ಲ, ಮತ್ತೆ ಸರಾಸರಿಯಾಗಿ ಸಿಂಹಾಸನವನ್ನು ಎಡಮಕ್ಕದಲ್ಲಿ ಮಡದಿ ಮಣಿ ಬೇಡುವೆ ಬೇಕು. ಅದು ಯಾಕೆ ಆಗಲಿಲ್ಲ? ವಾಮಾಂಗವನ್ನು ಸಿಂಗರಿಸಿಕೊಂಡೆ ಅರಸತ್ತಿಗೆಯನ್ನು ಸ್ವೀಕರಿಸಬೇಕು ಅಂತ ಶಾಸ್ತ್ರ ಹೇಳುವುದು ಹೌದಲ್ವಾ? ಹಾಗೆ ನಾನು ಏರುವ ಕಾಲಕ್ಕೆ ಆ ಜಾಗದಲ್ಲಿ ಜನ ಇರಲಿಲ್ಲ, ಅನಿವಾರ್ಯವಾಗಿ ನಾನು ಏರ್ಬೇಕಾಯ್ತು. ಹಾಗಾದ್ರೆ ಯೋಚನೆ ಮಾಡಬೇಡಿ, ನಿಮಗಿನ್ನು ಕಾಲ ಬಂತು. ಯಾವ ಪರಂಪರೆ ಅದು? ನಮ್ಮದೇ ಒಂದು ಪರಂಪರೆ. ಏನು ಏಕತಾಳದಿಂದ ಆಚೆಗೆ ಹೋಗುದಿಲ್ವ ನಿನ್ನದು? ಮದುವೆಗೆ ಕಾಲ ಬಂತು ಅಂತ. ಕಾಲ ಬಂತು. ಹುಡುಗಿ ನಮ್ಮಲ್ಲಿ ಉಂಟು. ಯಾರವಳು? ನಮ್ಮ ಅಮ್ಮನ ಮಗಳು. ಏನವಳ ಹೆಸರು? ಮಾಲಿನಿ. ಹೆಚ್ಚು ತಕೊಂಡ್ರೆ ಪೂರ್ತಿ ಮಾಲಿನಿ. ಎಂತದು? ಎಂತದು? ಹೆಸರು ಮಾಲಿನಿ. ಅದೇ ಕೇಳುವಾಗ ಸಂತೋಷ, ಆತ್ಮಾನಂದ ತುಂದಿನ ಅಂತ ಕಾರಣ ಮಾಲಿನಿ. ಎಷ್ಟು ವರ್ಷ ಆಗ್ಬಹುದಾ? ಬಹಳ ಚಂದ, ತೆಳ್ಳಗೆ ಬೆಳ್ಳಗೆ ಬೆಳ್ಳಗೆ ತೆಳ್ಳಗೆ ಎಂತದು? ಕೊರಂಟು ಉರುಟಾದ ಮುಖ, ತೆಳ್ಳಗೆ ಬೆಳ್ಳಗೆ ಶರೀರ, ಅಂದವಾದ ಚಂದವಾದ ರೂಪ. ಎಷ್ಟು ವರ್ಷ ಆಗ್ಬಹುದು? 16-16. ಅದೆಂತದ್ದು ಹಾಗಂದ್ರೆ? 16-16. ಷೋಡಶಿ. ಸಿ ಸೋಡಾ. ಷೋಡಶಿ. ಅದೇ ನಿಮ್ಮ ಸೋಡಾ ಸಿ ಅನ್ನು ತೆಗೆದು ಇಲ್ಲಿ ಹಾಕಿದ್ರೆ ಸಿ ಸೋಡಾ. ಅದು ಅರ್ಥ ಬೇರೆ ಆಗ್ತದೆ. ಅರ್ಥ ಬೇರೆ ಆದ್ರೂ ಪ್ರಾಯ ಅದೇ ಅಲ್ವಾ? 16 ವರ್ಷದ ಪೂಗೋಲನೂರು ಪಟ್ಟದಾನೆಯೊಂದನ್ನು ನಡೆಯಬಹುದಾದ ಮನೋಜನೆ ಮಂತ್ರಿಸಿ ಬಿಟ್ಟ ಕಾಮನ ಬಿಲ್ಲಿನ ಹೋಗಿರುವ ಹೆಣ್ಣು ಅವಳು ನನಗೆ ನಿಮಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಏನಾಯ್ತು? ನಾನು ಎಂತದಕ್ಕೆ ಮಾತಾಡಿ ಅಂದ್ರೆ ನಿಮಗೆ ಓಲೆ ಕೊಟ್ಟಿದ್ದಾರೆ. ಹೌದಾ? ಹೌದೌದು. ಅದನ್ನು ಇಟ್ಕೊಂಡು ಇಷ್ಟು ಮಾತಾಡುದು ಅಲ್ಲ, ಅದರಲ್ಲೇ ಬರೆದಿರಬಹುದು. ಇದರಲ್ಲಿ ಬರೆದಿದ್ದಾರೆ, ಅಕ್ಷರದಲ್ಲಿ ಬರೆದಿದ್ದಾರೆ. ಮತ್ತೆ ಬಾಕಿದ್ದವರೆಲ್ಲ ಎಂತದರಲ್ಲಿ ಬರೆಯುವುದು? ಎಲ್ಲರೂ ಅಕ್ಷರ ಬರೆಯುವುದಿಲ್ಲ, ಸೂಚ್ಯ, ಸಮ, ಕುಡಿಸು, ತಪ್ಪು, ಕಳೆ, ಪೂಜ್ಯ, ಪ್ರಶ್ನಾರ್ಥಕ, ಇದು ಸೂಚ್ಯ. ಇದರಲ್ಲಿ ಸಂಪೂರ್ಣ ಅಕ್ಷರದಲ್ಲಿ ಬರೆದಿದ್ದಾರೆ. ಇದನ್ನು ಓದಿ ತಾವು ಆಗಮಿಸಬೇಕು ಅಂತ ನಮ್ಮೆಲ್ಲರ ಕಳಕಳಿಯ ಪ್ರಾರ್ಥನೆ. ಇದು ಶ್ರದ್ಧಾಂಜಲಿ ಇಲ್ವಾ? ಒಂದಿನದ್ದೇನು ಧ್ವಜಾರ್ಥ ಕೇಳಿಯುವುದು? ಇದು ವಿನೀತ ಭಾವ. ವಿನೀತ ಅದೆಲ್ಲ ಬೇಡ, ಇದನ್ನೆಲ್ಲ ಕೊಡುವಾಗ ಅಷ್ಟು ವಿನೀತ. ನೀನು ಬಹಳ ದೂರದಿಂದ ಬಂದವ. ಹೌದಪ್ಪ, ಪ್ರಯಾಣದ ಆಯಾಸ ಇರಬಹುದು. ನೀನು ಉಂಡೇ ಹೋಗಬೇಕು. ನಾನು ಉಂಡೆ ತಿನ್ನುವುದಿಲ್ಲ. ಉಂಡೆ ಅಲ್ವಾ? ಉಂಡೆ ತಿನ್ನುವುದು. ಉಂಡು 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 ಉಂಡು. ಹೌದೌದು, ಒಳ್ಳೆ ವ್ಯವಸ್ಥೆ ಉಂಟು.
ನೀನು ಅಲ್ಲಿ ಹೋಗಿ ನಿದ್ರೆ ಸಾಕು, ನಿನಗೆ ಆಗಲೇ ಬಡಿಸ್ತಾರೆ. ನಾನು ಅಲ್ಲಿ ಹೋಗ್ಬೋದು, ಅಲ್ಲಿ ತುಂಬಾ ಸಾಲು ಉಂಟು. ಅಲ್ಲಿ ಸಾಲಿನಲ್ಲಿ ನನಗೆ ಉದಾಸೀನ ಆಗ್ತದೆ ನೋಡುವುದಕ್ಕೆ. ಇಲ್ಲೇನಾದ್ರು ಉಂಟಾ? ಇಲ್ಲಿಯಾ? ಹೌದು, ಎಲ್ಲ ಬಗೆಯೂ ಉಂಟು. ಈಗ ಮುಗಿದಿದೋ ಇಲ್ವೋ ಗೊತ್ತಿಲ್ಲ ನನಗೆ. ಈ ಇದ್ದದ್ದನ್ನು ಸ್ವಲ್ಪ ತಿಂದು ಹೋಗು. ತರಕಾರಿಯೇ ಮಾಂಸಾಹಾರಿ? ನೀವು ಯಾವುದು ಬೇಕಾದ್ದು? ಮಾಂಸಾಹಾರಿ. ತರಕಾರಿ ಅಲ್ವಾ? ನಿನ್ನೆವರೆಗೆ ತಿಂದು ತಿಂದು ನನಗೆ ನಾಲ್ಕು ದಪ್ಪ ಆಗಿದೆ. ಶುದ್ಧ ಶಾಕಾಹಾರ. ಶುಕಾರಿ. ನಾನು ಶುದ್ಧ ಶಾಕಾಹಾರವೇ. ಒಳ್ಳೆದಾಗ್ತದೆ. ನಮಗದು ಆಗುವುದೇ ಇಲ್ಲ. ಒಳ್ಳೆಯದು ಗೊತ್ತಾಯ್ತಲ್ಲ? ನಿಮಗೆ ಮತ್ತೆ ಒಂದು ಸ್ವಲ್ಪ ದಾರಿ ಖರ್ಚಿಗೆ ಅಡುಗೆ. ಒಳ್ಳೆ ಅಡುಗೆ, ಒಳ್ಳೆ ಅಡುಗೆ, ಒಳ್ಳೆ ಅಡುಗೆ, ಒಳ್ಳೆ ಅಡುಗೆ. ಇವ ಒಳ್ಳೆ ಅಡುಗೆ ಅಂತ. ಕೊತ್ತಂಬರಿ ಸೊಪ್ಪು ಹಾಕ್ತಾರ ಸಾರಿಗೆ? ಕೊತ್ತಂಬರಿ ಸೊಪ್ಪು ಹಾಕ್ತಾರೆ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಜಾಗ್ರತೆ. ನನಗೆ ಯಾವುದಾದ್ರೂ ಆದಿತ್ತು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಹಾಕುವ ಕೈ ನಾನು ನಿನಗೊಬ್ಬರಿಗೆ ಆಗುವುದಿಲ್ಲ ಅಂತ ಹೇಳಿ ವಾಸನೆ ಬರುವುದಂತೆ. ಅದನ್ನು ಯಾರು ಕಂಡು ಹಿಡುತ್ತಿದ್ದಾರೆ ಅಂತ ಗೊತ್ತಾಗುದಿಲ್ಲ. ನನಗೆ ಸಿಕ್ಕಿದ ಅದನ್ನೆಲ್ಲ ದನದ ಕೊಟ್ಟಿಗೆಗೆ ಹಾಕ್ತೇನೆ. ಅದು ನಿನಗೊಬ್ಬನಿಗೆ ಆಗುವುದಿಲ್ಲ ಅಂತ ಹೇಳಿ ಊರಲ್ಲಿ ಯಾರಿಗೂ ಆಗುವುದಿಲ್ಲ ಅಂತ. ಯಾರಿಗೂ ಆಗಬಾರ್ದು, ನನಗೆ ಆಗದ್ದು. ನಿನಗೆ ದಾರಿ ಖರ್ಚಿಗೆ ಏನಾದ್ರು ಕೊಟ್ಟೇ ಕಳಿಸಬೇಕು ಅಂತ ಉಂಟು. ಖರ್ಚಿಗೆ ತಕ್ಕೊಳ್ಳುವ ಪೂರ್ಣಾರ್ಹತೆ ನಿನಗೆ ಉಂಟು. ನೀನು ಮಾತಾಡುವಾಗ ಗೊತ್ತಾಗ್ತದೆ. ಅವ್ರು ಯಾರು? ಯಾರು? ನಮ್ಮ ಭಂಡಾರು. ಯಾರು ಹೇಳಿದ್ರು? ಅವರು ಪೂಜಾರಿ ಹೇಳಿಲ್ಲ. ಯಾರು? ಯಾರು ಅವರು? ಏನ್ ಮಾತಾಡ್ತೀಯ ನೀನು? ಭಂಡಾರಿ ಅಂತ ಹೇಳಿದ್ರಿ? ಭಂಡಾರಿ, ಆಚಾರಿ, ಪೂಜಾರಿ ಸಾಕು, ಇನ್ನು ರೀ ಬೇಡ. ಅದೆಲ್ಲ ಒಂದೇ, ಎಲ್ಲ ರೀ ಆಗುದಿಲ್ಲ. ಬೇಡ. ಅವರಲ್ಲಿಂದ ಸಾಲ ತಕೊಂಡು ನನಗೆ ಕೊಡುವುದೇನು? ಸಾಲ? ಅವರೇ ಹೋಗುವಾಗ ಖರ್ಚಿಗೆ ನನ್ನಲ್ಲಿ ತಕೊಳ್ಳುವುದು? ಹೌದಾ? ಅಲ್ಲ, ನನ್ನಲ್ಲಿ ಇಲ್ಲದಿದ್ರೆ ಅವರಲ್ಲಿ ತಗೊಳ್ತಾರೆ. ಸರಿ, ಕೊಡಿ. ಈಗ ಇದು ನಿನ್ಗೆ ಬಂದದ್ದಕ್ಕೇನು? ರವಿಚಂದ್ರ ಕನ್ನಡಿ ಹೊಟ್ಟೆ 5, ಚೈತನ್ಯ 4,000, ವಿನಯ 4,000, ಪೆರುಮುದೆಗೆ 3,000, ಬಂಟ್ವಾಳ ಹಾಗೂ 500 ರೂಪಾಯಿ. ಸಣ್ಣ ಗಂಧದ ಪರಿಮಳ ಇರುವ ಹಾರ. ಎಂಥದ್ದು? ಎಲ್ಲ ನನಗಿಂತ ಪ್ರಾಯ ಕಡಿಮೆ ಅವರು, ಅವರಿಗೆಲ್ಲ 450. ಇದೆಂತದಿದು? ನೀನು ಓದಿದೆಯಲ್ಲ, ಅಷ್ಟೆಲ್ಲ ಇದನ್ನು ತೋರಿಸಿದ ಕೂಡಲೇ ಸಿಗ್ತದೆ. ಚಕ್ಕ ನೀನು ತೋರಿಸಿದ ಕೂಡಲೇ ಸಿಗ್ತದೆ. ಚಕ್ಕ ಹೌದು. ಸಪ್ತರ್ಷಿ ಪಾತಾಳದೊಡೆಯಿರುವುದು ವೀರವಿದ್ದರು ಮಾಲಿಗೆ ದಿತಿದೇವಿ ಕೊಡುವಂತಹ ಅನಂತ ಶುಭ ಆಶೀರ್ವಾದಗಳು ಮಗನೇ. ಮಗಳಾದಂತಹ ಮಾಲಿನಿಗೆ ಪ್ರಾಯ ಬಂದಿದೆ. ಸಮರ್ಥನಾದಂತಹ ವರ ನೀನು ಎನ್ನುವುದನ್ನು ನಿಶ್ಚಯಿಸಿ ಹೆಣ್ಣನ್ನು ಮಣ್ಣನ್ನು ಕೊಡುವುದಕ್ಕೆ ಇಚ್ಛಿಸಿದ್ದೇವೆ ನಾವು. ಇದನ್ನು ಅನುಮೋದಿಸಿ ನೀನು ದಿಬ್ಬಣಿಗನಾಗಿ ಬರ್ತೀ ಎನ್ನುವಂತಹ ಕಾಲದ ನಿರೀಕ್ಷೆಯಲ್ಲಿ ಕಾಯುತ್ತಿರುವ ದಿತಿ ದೇವಿ. ಸರಿಯಾದ ಕಾಲ ಕೂಡಿ ಬಂದಿದೆ. ವೇಳೆ ಒದಗಿದ ಕಾಲದಲ್ಲಿ ನಮಗೆ ಹೊತ್ತಿಲ್ಲ ಅಂತ ಉದಾಸೀನ್ಯ ತಾಳಕೂಡದು. ಅನುಕೂಲವಾದ ಸಂದರ್ಭಗಳೆಲ್ಲ ಹೊತ್ತಿನಲ್ಲಿಯೂ ಬರ್ತದೆ ಅಂತ ಏನು ವಿಶ್ವಾಸ ಇಲ್ಲ. ಹಿರಿಯರ ನುಡಿ ಮನಸ್ಸಿಗೆ ಸಮಾಧಾನವನ್ನು ಕೊಟ್ಟಿದೆ. ದಿಬ್ಬಣಿಗರ ಸಮೇತ ಭೂಲೋಕ ಸೇರಿಕೊಳ್ತೇನೆ.